ನಮಸ್ಕಾರ ಫ್ರೆಂಡ್ಸ್, ಇವತ್ತು ಮಾಡೋಣ ಖಾರ ಹಪ್ಪಳದ ಚಟ್ನಿ. ಅದನ್ನು ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ಬ್ಯಾಡಗಿ ಮೆಣಸು 5, ಹುಣಸೆ ಹುಳಿ ಸ್ವಲ್ಪ, ಹಾಗೆಯೇ ಬೆಳ್ಳುಳ್ಳಿ 2 ಎಸಳು, ಉಪ್ಪು ರುಚಿಗೆ ಬೇಕಾದಷ್ಟು, ನುಣ್ಣಗೆ ರುಬ್ಕೊಳ್ಬೇಕು. ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಹಾಕಿದ ನಂತರ ನೀರು ಹಾಕದೆ ತರಿಯಾಗಿ ರುಬ್ಕೊಳ್ಬೇಕು. ಹೀಗೇನೆ ನೋಡಿ, ನಾನು ತೋರಿಸ್ತಾ ಇದ್ದೇನಲ್ಲ, ಹೀಗೇನೆ ರುಬ್ಬಿದ್ರೆ ಆಯಿತು. ಖಾರ ಹಪ್ಪಳ ಫ್ರೈ ಮಾಡ್ತಾ ಇದ್ದೇನೆ. 5 ರಿಂದ 6 ಖಾರ ಹಪ್ಪಳ ತಗೊಂಡ್ರೆ ಆಯಿತು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ವಿಡಿಯೋವನ್ನು ಶೇರ್ ಕೂಡ ಮಾಡಿ. ಹಪ್ಪಳ ಫ್ರೈ ಮಾಡಿ ಆಗಿದೆ. ಈಗ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಸಿಡಿದ ನಂತರ ಸ್ವಲ್ಪ ಜೀರಿಗೆ. ಒಗ್ಗರಣೆ ರೆಡಿ ಆದ ನಂತರ ಅದಕ್ಕೆ ರುಬ್ಬಿಟ್ಟ ಚಟ್ನಿಯನ್ನು ಹಾಕ್ಕೊಳ್ಬೇಕು. ಚಟ್ನಿ ನೀವು ತುಂಬೊತ್ತು ಇಡೋದಾದರೆ ಹೀಗೇ ಹುರ್ಕೊಂಡ್ರೆ ಆಯಿತು. ನೀವು ಆಗಲೇ ಯೂಸ್ ಮಾಡೋದಾದರೆ ಹುರ್ಕೊಳ್ಳೋದೇನು ಬೇಡ. ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಹುರ್ಕೊಂಡ್ರೆ ಆಯಿತು. ಈಗ ನೋಡಿ, ಹುರ್ಕೊಂಡಾಗಿದೆ. ಚಟ್ನಿಯನ್ನು ಹುರ್ಕೊಂಡಾದ ನಂತರ ಗ್ಯಾಸನ್ನು ಆಫ್ ಮಾಡಿದರೆ ಆಯಿತು. ಖಾರ ಹಪ್ಪಳ ನಾನಿಲ್ಲಿ ಹುಡಿ ಮಾಡಿ ಹಾಕ್ತಾ ಇದ್ದೀನಿ. ಈಗೇನೆ ಎಲ್ಲವನ್ನು ಹುಡಿ ಮಾಡಿಕೊಂಡು ಹಾಕಿದ್ರೆ ಆಯಿತು. ನಿಮಗೆ ಹಪ್ಪಳ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಹಾಕ್ಕೊಳ್ಬೋದು. ನಾವಿಲ್ಲಿ ಹಪ್ಪಳದ ಚಟ್ನಿ ಮಾಡೋದರಿಂದ ಹಪ್ಪಳ ಜಾಸ್ತಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಹಪ್ಪಳ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ, ನಿಮಗೆ ಕೂಡ ಇಷ್ಟ ಆಗ್ಬೋದು. ಈಗ ಹಪ್ಪಳದ ಚಟ್ನಿ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.